ಕೇಂದ್ರ ಹಾಗೂ ರಾಜ್ಯ ಸಚಿವರ ಉಪಸ್ಥಿತಿಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಪು ತಾಲೂಕಿನ ಬೆಳಪು ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನು ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಕೌಶಲಾಭಿವೃದ್ಧಿ ಸಚಿವ ಅಶ್ವಥ್ ನಾರಾಯಣ್ ಸಿಎನ್ ರವರು ಉದ್ಘಾಟಿಸಲಿದ್ದಾರೆ. ಈ ನೂತನವಾಗಿ ನಿರ್ಮಾಣಗೊಂಡ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮದ ಆಮಂತ್ರಣದ ಪತ್ರದಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರ ಹೆಸರನ್ನ ಮುದ್ರಿಸದ ಸೌಜನ್ಯಕ್ಕಾದರೂ ಆಹ್ವಾನ ನೀಡದ ಕಡೆಗಣಿಸಿರುವುದನ್ನು ವಿರೋಧಿಸಿ ಕಾಪು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಕಾಲೇಜು ಮುಂಭಾಗದಲ್ಲಿ ಕುಳಿತು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೊರಕೆ, ಪಾಲಿಟೆಕ್ನಿಕ್ ಕಾಲೇಜಿಗೆ ಬರುವ ರಸ್ತೆಯನ್ನ ಸರಿಪಡಿಸಿಲ್ಲ, ಪರಿಸರದಲ್ಲಿರುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ವಿಫಲರಾದವರು ಮೊದಲು ಅದನ್ನ ಸರಿಪಡಿಸಲಿ. ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಹಾಕಿಲ್ಲ, ಅದು ಪ್ರೋಟೋಕಾಲ್, ಆದರೆ ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಲಾಗಿದೆ. ಈ ಬಗ್ಗೆ ಉಪಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸುತ್ತೇನೆ ಎಂದಿದ್ದಾರೆ. ನಮ್ಮ ಹತ್ರ ಇವತ್ತು ಆದರೆ ಸೌಜನ್ಯಕ್ಕೋಸ್ಕರ ವಿಶೇಷ ಅತಿಥಿ ಅಂತೇಳಿ ಹಾಕುವಂಥ ಕ್ರಮ ಇದೆ. ನಾವು ಹಿಂದೆ ಎಲ್ಲ ಹಾಕ್ತಾ ಇತ್ತು. ನಾನು ಶಾಸಕನಾಗಿರುವಂಥ ಸಮಯದಲ್ಲಿ ಹಿಂದಿನ ಶಾಸಕರು ಯಾವುದಾದ್ರೂ ಒಂದು ಮಂಜೂರಾತಿ ಮಾಡಿದರೆ ನಾನು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗಲಿಲ್ಲ. ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ, ನಾನು ಉದ್ಘಾಟನೆ ಮಾಡಲಿಕ್ಕೆ ಹೋಗಲಿಲ್ಲ. ಉದ್ಘಾಟನೆ ಮಾಡಿದರೂ ಕೂಡ ಅವರನ್ನು ಬಿಟ್ಟು ಮಾಡಲಿಲ್ಲ. ಆ ಸೌಜನ್ಯತೆ ಬೇಕಲ್ಲ. ಕಳೆದ ಸಲ ಇಲ್ಲೇ ನಾನು ಮಿನಿ ವಿಧಾನಸೌಧಕ್ಕೆ 10 ಕೋಟಿ ರೂಪಾಯಿ ನಾನೇ ಮಂಜೂರಾತಿ ಮಾಡಿಸಿದ್ದೆ, ದೇಶಪಾಂಡೆ ಅವರು ಇರುವಾಗ. ಆದರೆ ಮುಂಚಿನ ದಿವಸ ಶಾಸಕರು ಫೋನ್ ಮಾಡಿ ಹೇಳಿದರು, ನೀವು ಬರಬೇಕು, ನೀವು ಬರ್ತಾ ಇಲ್ಲ, ನೀವು ಬರಬೇಕು ಅಂತ. ನಾವೆಲ್ಲ ಅದು ನಾವೇ ಮಾಡಿದ್ದು ಚೆಂದಾಗಿ ಆಗಬೇಕು ಅಂತೇಳಿ ಮಿನಿಸ್ಟ್ರು ಬಂದಾಗ ಹೋದರೆ ಅವ್ರ ಮುಖ ಕೂಡ ನೋಡ್ಲಿಕ್ಕೆ ತಯಾರಿಲ್ಲ ನಮ್ಮದು. ನಾವು ನಂತರ ವಾಪಸ್ ಬಂದೆವು. ಆ ರೀತಿಯಲ್ಲಿ ಹೆಚ್ಚಿನ ಅಂಶ ಇವತ್ತು ಅಂಥ ಒಂದು ರೀತಿಯ ಇದೇನಿದೆ ಅದಕ್ಕೆ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಉದ್ರೇಕ ಆಗಿದ್ದಾರೆ. ರಾಜಕೀಯ ಇದೆ ಅಂತ ಹೇಳ್ತಿದ್ರು. ಈ ನಮ್ಮ ಹೆಸರು ಯಾಕೆ ಮಾಜಿ ಸಚಿವ, ಮಾಜಿ ಶಾಸಕ